ಮುಖ್ಯ ಅತಿಥಿಯವರಿಗೆ ವಿಶೇಷ ಸ್ವಾಗತ ಹೇಳುತ್ತಾ, ಜೊತೆಗೆ ಶಿವಕುಮಾರ್ ಇದ್ದಾರೆ. ಇತ್ತೀಚೆಗಷ್ಟೇ ಅವರು ನಮ್ಮ ಮೂಳೆಯಕ್ಕೆ ಜಾಯ್ನ್ ಆಗಿದ್ದಾರೆ. ದೊಡ್ಡ ಅನುಭವದಿಂದ ಬಂದಿದ್ದಾರೆ. ಎಲ್ಲ ಮಾರ್ಕೆಟಿಂಗು, ಪ್ರಾಡಕ್ಟ್ ಎಲ್ಲ ಹಿನ್ನೆಲೆಯಲ್ಲಿ ಜಗತ್ತಿನಾದ್ಯಂತ ಬೇರೆ ಬೇರೆ ಕೆಲಸ ಮಾಡಿರೋರು ನಮ್ಮ ಜೊತೆ ಇದ್ದಾರೆ. ಅದೊಂದು ವಿಶೇಷ ಸಂತೋಷ. ಓಕೆ, ಮುಳಿಯ 5 ವರ್ಷದ ನಡಿಗೆ ಆಯಿತು. 5 ವರ್ಷ ಆಗಿ 6ನೇ ವರ್ಷದ ಕಡೆಗೆ ಹೋಗ್ತಾ ಇದ್ದಾರೆ. ಜೂನಲ್ಲಿ ನಾವು ಶೋರೂಮ್ ಓಪನ್ ಮಾಡಿದ್ವಿ. ಕರೆಕ್ಟ್ 1 ವರ್ಷದಲ್ಲಿ ಬೆಳ್ತಂಗಡಿ ಸುತ್ತ ಜನ ನಮ್ಮನ್ನು ನಂಬರ್ 1 ಆಗಿ ಇಲ್ಲಿ ತೆಗೆದುಕೊಂಡಿದ್ದಾರೆ. ಯಾಕೆ ಅಂತಂದರೆ, ನಮ್ಮನ್ನು ಗ್ರಾಹಕ ಸೇವೆಯಲ್ಲಿ ನಮ್ಮ ಇಲ್ಲಿಯ ಪ್ರತಿಯೊಬ್ಬ ಸಿಬ್ಬಂದಿ ಮಾತಾಡೋದು ಮತ್ತು ಚಿನ್ನದ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು, ಅವರು ತೆಗೆದುಕೊಳ್ಳುವ ಚಿನ್ನ ಹೇಗೆ ನಿತ್ಯೋಪಯೋಗಿಯೋ, ಡಿಸೈನು, ಇದೆಲ್ಲದರ ಮೇಲೆ ಅವರು ನುರಿತರಾಗಿರೋದ್ರಿಂದ ಆ ಎಕ್ಸ್ಪ್ಲನೇಷನ್ ಮಾಡೋದು ನಮ್ಮದು ಯುನೀಕ್. 78-79 ವರ್ಷದ ಮುಳಿಯ ನಡಿಗೆಯಲ್ಲಿ ಇಂಥ ಕೆಲವು ಯುನೀಕ್ಗಳನ್ನು ನಾವು ಬೆಳೆಸ್ಕೊಂಡಿದ್ದೇವೆ. ಎರಡನೇದು, ಇಲ್ಲಿ ಬೆಳ್ತಂಗಡಿಯ ಜನ ಪುತ್ತೂರಿಗೆ ಬರ್ತಾ ಇದ್ರು ನಮ್ಮ ಶೋರೂಮಿಗೆ. ಅದೇ 78 ವರ್ಷ ಹಿಂದಿಂದಲೂ ಬರ್ತಾ ಇದ್ರು. ಬೆಳ್ತಂಗಡಿ ಒಂದು ಮಾರ್ಕೆಟ್ ಆಗಿದೆ. ಇಲ್ಲಿ ಒಂದು ಸ್ವಲ್ಪ ವ್ಯವಸಾಯ ಮತ್ತು ಇಲ್ಲಿಯ ಯುವಕರು ದೇಶ ವಿದೇಶಗಳಿಗೆ ಹೋಗಿ ಇಲ್ಲೊಂದು ಮಾರ್ಕೆಟ್ ಆದಾಗ ಇಲ್ಲಿ ಯಾಕೆ ಒಂದು ಬ್ರಾಂಚ್ ಮಾಡೋದು ಅಂತೇಳಿ 5 ವರ್ಷ ಆಲೋಚನೆ ಮಾಡಿದಾಗ ಒಂದು ಬ್ರಾಂಚ್ ಬಂತು. ವೆರೈಟಿ ಆಭರಣಗಳು ಬೇಕು ಅಂತ ಹೇಳಿದಾಗ ನಮ್ಮ ಕಸ್ಟಮರ್ ಫೀಡ್ಬ್ಯಾಕ್ ಬಂತು. ಹಾಗಾಗಿ ವೆರೈಟಿ ಆಭರಣ ಅಂದರೆ, ಉದಾಹರಣೆಗೆ ಇವತ್ತು ನಾವು ಕರಿಮಣಿ ಉತ್ಸವ ಮಾಡ್ತಾ ಇದ್ದೇವೆ. 500ಕ್ಕೂ ಹೆಚ್ಚು ಬಗೆಯ ಡಿಸೈನ್ಗಳು ನಮ್ಮಲ್ಲಿವೆ. ನಾನು ಹೇಳ್ತಾ ಇದ್ದೇನೆ, 500ಕ್ಕೂ ಹೆಚ್ಚು ವೆರೈಟಿ ಡಿಸೈನ್ಗಳು ಕರಿಮಣಿಯಲ್ಲೇ ನಮ್ಮಲ್ಲಿದೆ. ನಾವು ಯೂಶ್ವಲಿ ಇದನ್ನ ಜನವರಿಯಲ್ಲಿ ಇಟ್ಕೊಳ್ತೀವಿ. ಈ ಸರಿ ಕಾರಣ ಅಂತಂದ್ರೆ ಅದು ಫೆಬ್ರವರಿ ಇರುತ್ತೆ. ಇನ್ನು ಮದುವೆ ಸೀಸನ್ಗಳು ಎಲ್ಲ ಈ ಹಿನ್ನೆಲೆಯಲ್ಲಿ ಕರಿಮಣಿಯನ್ನು ಎಕ್ಸ್ಚೇಂಜ್ ಮಾಡುವವರಿಗೆ 100 ರೂಪಾಯಿ ನಾವು ವಿಶೇಷವಾಗಿ ರಿಯಾಯಿತಿ ಇರುತ್ತೆ. ಹಳೆ ಕರಿಮಣಿ ನಾವು ಕೊಟ್ಟಾಗ. ಕರಿಮಣಿ ಸಣ್ಣ ಕರಿಮಣಿ ಅಂದರೆ 3 ಗ್ರಾಮಿಂದ ಆರಂಭವಾಗಿ 100 ಗ್ರಾಮ್ನವರೆಗೆ. 100 ಗ್ರಾಮ್ನ ಒಂದು ಕರಿಮಣಿಯೂ ಇಲ್ಲಿದೆ. ಇವತ್ತು ನೀವು ನೋಡ್ಬೋದು 100 ಗ್ರಾಮ್. ಇಲ್ಲಿ ಮುಷ್ಟಿ ಇರ್ಬೋದು, ಬಾಂಬೆ ಮೇಕ್ ಇರ್ಬೋದು, ಕಲ್ಕತ್ತಾ ಮೇಕ್ ಇರ್ಬೋದು, ವೆರೈಟಿ ನಮ್ಮೂರಿನ ಕರಿಮಣಿಗಳಿಂದಲೇ ಮಾಡಿದ್ದಿರ್ಬೋದು, ವಜ್ರದ್ ಇರ್ಬೋದು. ಈ ಎಲ್ಲದರಲ್ಲಿ ಸಬ್ ವೆರೈಟಿಗಳು ಬೇರೆಷ್ಟಿದೆ. 12 ಗ್ರಾಮು, 16 ಗ್ರಾಮು, 18, 24, 26, 32. ಸೊ ಹೀಗೆ ಮಹಿಳೆಯರ ಅವರ ಇಷ್ಟಾನುಸಾರದ ವಿಶೇಷ ವೆರೈಟಿ ಇದೆ. ಸೊ ಈ ಕರಿಮಣಿ ಉತ್ಸವ ಇವತ್ತು ಆರಂಭವಾಗಿದೆ. ಈ ತಿಂಗಳ ಕೊನೆ ತನಕ 29ರ ತನಕ ಇದೆ. ಬೆಳ್ತಂಗಡಿಯ ಗ್ರಾಹಕರು, ವಿಶೇಷವಾಗಿ ಮಹಿಳೆಯರು ಬಂದು ನೋಡಿ, ತಿಳ್ಕೊಳ್ಳಿ. ಇಷ್ಟ ಆದರೆ ತಗೊಳ್ತೀವಿ, ಇಷ್ಟ ಆಗುತ್ತೆ ಅಂತ ನಮ್ಗೆ ಧೈರ್ಯ ಇದೆ. ಯಾಕಂದ್ರೆ ಅಷ್ಟು ವೆರೈಟಿ ಇದೆ, ನೀವು ತಗೊಳ್ತೀವಿ ಅಂತ ಆಯಿತು. ನಿಮ್ಮ ಬದಲಾವಣೆ ಕರಿಮಣಿಯನ್ನು ಒಂದು ಸ್ವಲ್ಪ ಮುಂದೆ ಇಟ್ಕೊಳ್ತೀವಿ ಅಂತಂದರೆ ಇಲ್ಲಿ ಸ್ಕೀಮ್ ಇದೆ. ಸ್ಕೀಮಿಗೆ ಜಾಯ್ನ್ ಆಗಿ ನಿಮ್ಮ ಹಳೆ ಚಿನ್ನವನ್ನು ಮುಂದಿನ ಸರ್ತಿ ಬಂದಾಗ ಹಳೆ ಕರಿಮಣಿನೂ ನೀವು ಹಾಕಿರೋ ಈ ಮಂತ್ಲಿ ಸ್ಕೀಮಲ್ಲಿ ಹಾಕಿರೋದನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳಿ. ಇದೆಲ್ಲ ಆಪ್ಷನ್ಸ್ಗಳ ಹಿನ್ನೆಲೆಯಲ್ಲಿ ಈ ಕರಿಮಣಿ ಉತ್ಸವ ಬೆಳ್ತಂಗಡಿಯ ಮಹಿಳಾ ಮಣಿಗಳನ್ನು ತಲುಪಬೇಕು, ತಲುಪಲಿದೆ. ಮಾಧ್ಯಮದವರು ಈ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ದೀಪ ಎಂದರೆ ಶಾಂತಿ, ಸಮೃದ್ಧಿ, ಸಂಪತ್ತು ಹಾಗೂ ಪ್ರಖರತೆಯ ಪ್ರತಿರೂಪ. ದೀಪವು ನಮ್ಮ ಜೀವನದ ಸಕಾರಾತ್ಮಕ ಬೆಳವಣಿಗೆಯ ಸಂಕೇತ. ನಮಗೆ ಜ್ಞಾನದ ಬೆಳಕನ್ನು ನೀಡಿ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸುವ ದೀಪಲಕ್ಷ್ಮಿಯನ್ನು ಬೆಳಗಿಸಬೇಕೆಂದು ಎಲ್ಲ ಅತಿಥಿಗಳಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆ ಇಲ್ಲಿ ಗ್ರಾಹಕರಿಗೂ ಕೂಡ ಮುಳಿಯ ಕರಿಮಣಿ ಉತ್ಸವ ಆ ಹೆಸರನ್ನು ಕೇಳುವಾಗಲೇ ಹೆಣ್ಮಕ್ಳಿಗೆ ಕಿವಿ ನಟಗಾಗುವಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಕರಿಮಣಿಗೆ ವಿಶೇಷವಾದ ಸ್ಥಾನವನ್ನು ಕೊಡುವಂಥದ್ದು. ಈಗಿನ ಕಾಲಘಟ್ಟದಲ್ಲಿ ವೆರೈಟಿ ಅಂದರೆ ಈಗ 1 ವರ್ಷ ಇದ್ದರೂ ಬರೋ ವರ್ಷಕ್ಕೆ ಇರೋದಿಲ್ಲ, ಡಿಸೈನ್ಸ್ ಚೇಂಜ್ ಆಗುತ್ತೆ.
ಅದನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಹೆಣ್ಮಕ್ಳು ಬೇಗ ಬೇಗ ಇಂಥ ವೆರೈಟಿ. ಇವತ್ತು ನಾನು ಕೇಳುವಾಗ 500 ಬಗೆಯ ವೆರೈಟಿ ಕರಿಮಣಿ ಇದೆ ಅನ್ನೋದು ಕೇಳುವಾಗ ನನಗೆ ಆಶ್ಚರ್ಯ ಆಯಿತು, ಎಷ್ಟು ಬಗೆ ಇದೆ ಅಂತೇಳಿ. ನಿಜವಾಗಿ ಮುಳಿಯ 5 ವರ್ಷ ಬೆಳ್ತಂಗಡಿಯಲ್ಲಿ 5 ವರ್ಷ 6 ವರ್ಷ ಆಗ್ತಾ ಬಂತಂತ ಹೇಳಿದ್ರು. ಈಗ ಒಳ್ಳೆಯ ಸೇವೆಯನ್ನು ಗ್ರಾಹಕರಿಗೆ ತಲುಪಿಸ್ತದೆ. ಇಲ್ಲಿ ಬರುವಾಗ ಅವರನ್ನು ರಿಸೀವ್ ಮಾಡಿಕೊಳ್ಳುವ ರೀತಿ ಇರ್ಬೋದು, ನಗುಮುಖದ ಸೇವೆ ಇರ್ಬೋದು. ಈ ಯಶಸ್ವಿನ ಹಿಂದೆ ಇಲ್ಲಿ ನಿರ್ವಹಿಸುವಂತಹ ಎಲ್ಲರೂ ಕೂಡ ಕೆಲಸವನ್ನು ನಗುಮುಖದ ಸೇವೆಯನ್ನು ಕೊಡ್ತಾ ಇದ್ದಾರೆ. ಹಾಗೂ ಗ್ರಾಹಕರ ಒಂದು ಮನಸ್ಥಿತಿಯನ್ನು ತಿಳ್ಕೊಂಡು ಅವರಿಗೆ ಬೇಕಾಗುವಂತಹ ಆಭರಣದ ವಿನ್ಯಾಸಗಳನ್ನು ತಯಾರಿಸುವರು ಕೂಡ ತನ್ನ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ನಿಜವಾಗಿ ಇಲ್ಲಿ ನೋಡುವಾಗ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ವೆರೈಟೀಸ್ ಇದೆ, ನಾವು ಯಾವುದನ್ನು ಬೇಕಿದ್ರೂ ಆಯ್ಕೆ ಮಾಡ್ಕೊಳ್ಬೋದು. ಈಗ ಇಲ್ಲಿ ಅನಾವರಣಗೊಂಡಂತಹ ಕರಿಮಣಿ ಇರ್ಬೋದು, ಡೈಮಂಡ್ ವೆರೈಟಿ ತುಂಬಾ ಸೂಪರ್ ಆಗಿದೆ. ಡಿಸೈನ್ ಎಲ್ಲರೂ ಕೂಡ ಇಷ್ಟ ಆಗುವಂತ ಡಿಸೈನ್ಸ್ ಇದೆ. ಮಹಿಳೆಯರು ಈ ಒಂದು ಕರಿಮಣಿ ಉತ್ಸವದ ಸದುಪಯೋಗವನ್ನು ಪಡ್ಕೊಳ್ಬೇಕು. ನಿಮ್ಮ ಆಯ್ಕೆಯ ಕರಿಮಣಿ ಖಂಡಿತ ಇಲ್ಲಿ ಸಿಗ್ತದೆ ಅಂತ ಹೇಳ್ತಾ 79 ವರ್ಷದಿಂದ ಗ್ರಾಹಕರಿಗೆ ಸೇವೆಯನ್ನು ಕೊಡ್ತಿರುವಂತಹ ಮುಳಿಯ ಮುಂದೆ ಕೂಡ 100 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿ ಅಂತ ಕೇಳ್ಕೊಳ್ತಾ, ನನ್ನನ್ನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದು ಅದನ್ನು ಉದ್ಘಾಟನೆ ಮಾಡಿಸಿದಂತಹ ಈ ಸಂಸ್ಥೆಯ ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಎಲ್ಲ ಮಹಿಳೆಯರು ಕೂಡ ಈ ಒಂದು ಕರಿಮಣಿ ಉತ್ಸವದಲ್ಲಿ ಭಾಗವಹಿಸಿ ನಿಮ್ಮ ಆಯ್ಕೆಯ ಕರಿಮಣಿಯನ್ನು ಆಯ್ಕೆ ಮಾಡಿಕೊಡಿ ಅಂತ ಕೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇವರನ್ನು ಯಾಕೆ ಕರೆದ್ವಿ ಅಂತ ಹೇಳಿದ್ರೆ, ಇವರು ಹೆಲ್ತ್ ಸೆಕ್ಟರ್ ಇದ್ದಾರೆ, ರೋಟರಿಯಲ್ಲಿ ಇದ್ದಾರೆ, ಯುವ ಮತ್ತು ಕಮ್ಯುನಿಟಿಯಲ್ಲಿದ್ದಾರೆ. ಬಹುಶಃ ಮುಂದಿನ ಸರ್ಕಾರ ಈ 33% ಮಹಿಳೆಯರ ಹಿನ್ನೆಲೆಯಲ್ಲಿ ರಿಸರ್ವೇಷನ್ ಬಂದಾಗ ಬಹುಶಃ ಇವರ ಹೆಸರು ಸಹ ಒಂದು ಬೆಳ್ತಂಗಡಿ ಸುತ್ತ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇದ್ದು ಒಂದು ಒಳ್ಳೆ ಕೆಲಸ ಮಾಡುವಂತಾಗಲಿ ಅಂತ ಹೇಳ್ತಾ ಅವರಿಗೆ ವಿಶೇಷವಾಗಿ ಬಂದದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಒಂದು ಸಣ್ಣ ವಿಶೇಷ ಅನೌನ್ಸ್ಮೆಂಟು, ಖಂಡಿತ ಇದಿಷ್ಟು ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ನಮ್ಮಲ್ಲಿರೋ ವೆರೈಟಿ ಖಂಡಿಗಳ ಬಗ್ಗೆ ಒಂದಷ್ಟು ಹೇಳ್ತೇನೆ, ಆಯಿತಾ? ಮೀಡಿಯಾ ಹಿನ್ನೆಲೆಯಲ್ಲಿ ಗಂಜು ಖಂಡಿ, ಗಂಜು ಪಿರಿ ಖಂಡಿ, MCB ಖಂಡಿ, GG ಖಂಡಿ, ದಳ ಖಂಡಿ, ಧ್ರುವ ಖಂಡಿ, KKGC ಖಂಡಿ, ಕಟ್ಸ್ ಖಂಡಿ, ಗೋಲು ಖಂಡಿ, ಮುಷ್ಟಿ ಖಂಡಿ. ಬಹುಶಃ 50% ಜನರಿಗೆ ಮುಷ್ಟಿ ಗೊತ್ತಿದೆ. ನುಗ್ಗೆ ಖಂಡಿ ನಮ್ಮಲ್ಲಿದೆ, ಆಯ್ತಾ? ಮೊದಲೆಲ್ಲ ಜ್ಯುವೆಲ್ರಿ ಎಲ್ಲ ಕೊತ್ತಂಬರಿ ಸರ, ಜೀರಿಗೆ ಸರ ಹೀಗೆಲ್ಲ ಇದ್ದಾಗ, ಆಯ್ತಾ? ಅಂಜಲಿ ಖಂಡಿ, ಸ್ವಾತಿ ಖಂಡಿ, ಟ್ಯೂಬ್ ಖಂಡಿ, ಆಯ್ತಾ? ಜೋಮಾಲೆ ಖಂಡಿ, ಇದನ್ನೊಂದು ಹೊಸ್ತು ವೆರೈಟಿ. ಪಟ್ಟಿ ಖಂಡಿ ಗೊತ್ತಲ್ಲ, ಪಟ್ಟಿಯಿಂದ ಮಾಡುವಂತ, ಇದು ಸ್ವಲ್ಪ ಒಂದು ಹಳೆ ಡಿಸೈನ್ ಇದೆ. ಫ್ಲಾಟ್ ಖಂಡಿ, ಪವಿತ್ರ ಖಂಡಿ, ಇದನ್ನೊಂದು. ಗ್ಲಾಸ್ ಖಂಡಿ, ಮಿಕ್ಸ್ ಖಂಡಿ, ಫ್ಯಾನ್ಸಿ ಖಂಡಿ, ಫ್ಯಾನ್ಸಿ ಡಿಸೈನ್ಸ್ ಬಾಂಬೆ, ಕಲ್ಕತ್ತಾ ಮೇಕೆಲ್ಲ ಇದೆ. ಸಿ ಕಟ್ಟಿಂಗ್ ಅಂತ ಬರುತ್ತೆ, ಸಿ ಕಟ್ಟಿಂಗ್ ಪಿರಿ ಖಂಡಿ ಅಂತ ಗಟ್ಟಿ ಬರುವಂಥದ್ದು ಇದು. ಗೋಲ್ ಸಿ ಕಟ್ಟಿಂಗ್ ಅಂತ ಇದೆ. GG ಪಿರಿ, ದಳ ಪಿರಿ, ಧ್ರುವನ್ ಪಿರಿ, ಆಯ್ತಾ? ಕಟ್ಸ್ ಪಿರಿ, ನಾನು ಕಟ್ಸ್ ಬೇರೆ ಹೇಳಿದ್ದೇನೆ, ಕಟ್ಸ್ ಪಿರಿ ಬೇರೆ, ಆಯ್ತಾ? ಧ್ರುವಂ ಅಂತ ಹೀಗೆ ವೆರೈಟಿ ಇದೆ. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಇಷ್ಟು ವೆರೈಟಿಯ ಖಂಡಿಯನ್ನು ನೀವು ಅಟ್ಲೀಸ್ಟ್ ಬಂದು ನೋಡಿ ಮತ್ತೆ ತೀರ್ಮಾನ ತಗೊಳ್ಳಿ ಅಂತ ಹೇಳೋ ಹಿನ್ನೆಲೆಯಲ್ಲಿ ನಡುವಲ್ಲಿ ಒಂದು ಮಾತನ್ನ ಹೇಳಿದ್ದೇನೆ. ಬಂಧಕರಾದ ಅಶೋಕ ಬಂಗೇರ ಇವರು ನಮ್ಮ ಎಲ್ಲ ಅತಿಥಿಗಳಿಗೂ ಸ್ಮರಣಿಕೆಯನ್ನು ನೀಡಬೇಕೆಂದು ಮುಳಿಯ ಜ್ಯುವೆಲ್ಸ್ ವತಿಯಿಂದ ನಮ್ಮ ಬೆಳ್ತಂಗಡಿ ಮತ್ತು ಪುತ್ತೂರು ಶಾಖೆಯಲ್ಲಿ ನಾವೀಗ ಕರಿಮಣಿ ಫೆಸ್ಟ್ ಅಂತ ಹೇಳಿ ಒಂದು ಮಾಡಿದ್ದೇವೆ. ಅದರ ಉದ್ಘಾಟನೆ ಇವತ್ತು ಆಗಿದೆ. ಸುಮಾರು 450ರಿಂದ 500 ವೆರೈಟಿಯ ಕರಿಮಣಿಗಳು ಗ್ರಾಹಕರಿಗೋಸ್ಕರ ನಾವಿಲ್ಲಿ ಇಟ್ಟಿದ್ದೇವೆ. ಪ್ರದರ್ಶನ ಮತ್ತು ಮಾರಾಟ ನಡೀತಾ ಇದೆ. ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಮ್ರವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಮಾತ್ರವಲ್ಲದೆ ಹಳೆ ಗೋಲ್ಡು ಎಕ್ಸ್ಚೇಂಜಿಗೆ 100 ರೂಪೀಸ್ ಪರ್ ಗ್ರಾಮಿಗೆ ಎಕ್ಸ್ಟ್ರಾ ಕೂಡ ಅದೊಂದು ಆಫರ್ ಕೊಡ್ತಾ ಇದ್ದೀವಿ. ಸೊ ಇದರ
ಸದುಪಯೋಗವನ್ನು ಬೆಳ್ತಂಗಡಿ ಮತ್ತು ಪುತ್ತೂರು ನಮ್ಮೆಲ್ಲ ಗ್ರಾಹಕರು ಇದನ್ನು ಪಡೆದುಕೊಳ್ಳಬೇಕಾಗಿ ನಾವು ವಿನಮ್ರವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.